ಇಲ್ಲಿ ಹುಲಿಯಾಗಿದ್ದೀರಾ, ಆದರೆ ದೆಹಲಿಯಲ್ಲಿ ಬೆಕ್ಕಿನಂತೆ ವರ್ತಿಸ್ತೀರಾ ಅಂತ ಬಿಜೆಪಿ ಸಂಸದರ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಕಿಡಿಕಾರಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷದ ಪ್ರವಾಹದ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಈ ಬಾರಿಯೂ 10,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಯಾವ ಪುರುಷಾರ್ಥಕ್ಕೆ ಬಿಜೆಪಿಯ 25 ಸಂಸದರುಗಳು ಆಯ್ಕೆಯಾಗಿದ್ದಾರೋ ಇಲ್ಲಿ ಹುಲಿಯಾಗಿದ್ದೀರಾ, ಆದರೆ ದೆಹಲಿಯಲ್ಲಿ ಬೆಕ್ಕಿನಂತೆ ವರ್ತಿಸ್ತೀರಾ. ಪ್ರಧಾನಿ ಮುಂದೆ ನಿಂತು ಮಾತನಾಡುವ ಧೈರ್ಯ ಇಲ್ಲ ಅಂತ ಟೀಕಿಸಿದ್ರು. ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಹೋದ ವರ್ಷ ಹಾವಳಿ ಬರುವಾಗ ಸುಮಾರು 50,000 ಕೋಟಿ ನಷ್ಟ ಆಗಿತ್ತು. ಎಷ್ಟು ಕೇಳಿದ್ರು ಕೂಡ ಕೊನೆ ಕೊಟ್ಟಿದ್ದು 1,800 ಕೋಟಿ. ಅದೇ ರೀತಿ ಮೊನ್ನೆ ಆಗಿರುವಂತಹ ಘಟನೆಯಲ್ಲಿ ಸುಮಾರು 10,000 ಕೋಟಿಯಷ್ಟು ನಷ್ಟ ಆಗಿದೆ. ಆದರೆ ಅವರಷ್ಟೇ ರೆವಿನ್ಯೂ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾವು ಕೇವಲ 600 ಕೋಟಿ ಬೇಡಿಕೆ ಇಟ್ಟಿದ್ದೀವಿ ಅಂತ. ಯಾಕೆ ಈ ತರ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. 25 ಎಂಪಿಗಳನ್ನ ಈ ರಾಜ್ಯದಿಂದ ಬಿಜೆಪಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಆದರೆ ಯಾರು ಮಾತಾಡಬೇಕು? ಇಲ್ಲಿ ಹುಲಿಯಾಗಿರ್ತಾರೆ, ಅಲ್ಲಿ ಡೆಲ್ಲಿ ಹೋದ ತಕ್ಷಣ ಬೆಗ್ಗಳಾಗ್ತಾರೆ. ಇಲ್ಲಿ ಮಾತ್ರ ಘೋಷಣೆ ಮಾಡ್ತಾರೆ, ಆದರೆ ಅಲ್ಲಿ ಹೋದ ತಕ್ಷಣನೇ ನಿಮ್ಮ ಜೊತೆ ನಾವು ರಾಜ್ಯದ ಜನತೆ ಇದ್ದಾರೆ, ನೀವು ಹೋಗಿ ಪ್ರೈಮ್ ಮಿನಿಸ್ಟರ್ ಹೋಗಿ ಮಾತಾಡಿ, ಕೇಂದ್ರದ ಎಷ್ಟೋ ಮಂತ್ರಿಗಳಿದ್ದಾರೆ ಇಲ್ಲಿ ರಾಜ್ಯದಲ್ಲಿ. ಆದರೆ ನೀವು ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಅಲ್ಲಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ದುರಂತ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಪರಿಣಾಮವಾಗಿ ಡಿಜೆ ಹಳ್ಳಿ ಪ್ರಕರಣ, ಡ್ರಗ್ಸ್ ಹಗರಣಗಳು ಮೂಲಕ ರಾಜ್ಯದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಸಲೀಂ ಅಹಮದ್ ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಲೆಕ್ಕ ಕೊಡಿ ಅಭಿಯಾನದೊಂದಿಗೆ ರಾಜ್ಯ ಸರ್ಕಾರ ಕೋವಿಡ್ ಹೆಸರಲ್ಲಿ ನಡೆಸಿರುವ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸುವ ಅಭಿಯಾನವನ್ನ ಹಮ್ಮಿಕೊಂಡಿದೆ ಅಂತ ತಿಳಿಸಿದ್ರು. ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯುವ ಜನರ ಸಂಘಟನೆ ನಡೀತಾ ಇದೆ. ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೋರ್ ಕಮಿಟಿ ರಚಿಸಲಾಗುವುದು. ಮಂಗಳೂರಿನಲ್ಲಿದ್ದ ಆದಾಯ ತೆರಿಗೆ ಕಚೇರಿಯನ್ನ ಗೋವಾಕ್ಕೆ ಸ್ಥಳಾಂತರ ಮಾಡಿರುವ ನಿರ್ಧಾರವನ್ನ ತಕ್ಷಣ ಹಿಂದಕ್ಕೆ ಪಡಿಬೇಕು ಅಂತ ಸಲೀಂ ಅಹಮದ್ ತಿಳಿಸಿದ್ದಾರೆ. ಈಗಾಗಲೇ ಸರ್ಕಾರದ ಮೇಲೆ ನೇರ ನಾವು ಆರೋಪ ಮಾಡಿದ್ದೀವಿ. ಸುಮಾರು 2,000 ಕೋಟಿ ಹಗರಣದ ಆರೋಪ ನಾವು ಈ ಸರ್ಕಾರದಲ್ಲಿ ಮಾಡಿದ್ದೀವಿ. ಲೆಕ್ಕ ಕೊಡಿ, ಉತ್ತರ ಕೊಡಿ ಅಂತ ಮಾತನ್ನು ಈಗಾಗಲೇ ಹೇಳಿದ್ದೀವಿ. ಆದರೆ ಇಷ್ಟು ದಿನ ಆದರೂ ಕೂಡ ಇವರು ಉತ್ತರ ಕೊಟ್ಟಿಲ್ಲ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಈ ವಿಚಾರವಾಗಿ ಜನಧ್ವನಿ ಮೂಲಕ ಇಡೀ ನಮ್ಮ 20ನೇ ತಾರೀಕು, ಆಗಸ್ಟ್ 20ನೇ ತಾರೀಕು ದಿವಂಗತ ರಾಜೀವ್ ಗಾಂಧಿಯವರ ಹುಟ್ಟುಹಬ್ಬ ಹಾಗೂ ದೇವದಾಸ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆ ಹೋರಾಟವನ್ನು ನಾವು ಹಾಕೊಂಡಿದ್ವಿ. ಉತ್ತರ ಕೊಡಿ ಅಂತ. ಇವತ್ತೂ ಕೂಡ ಈ ಸರ್ಕಾರ, ಈ ಭಂಡ ಸರ್ಕಾರ, ಭ್ರಷ್ಟ ಸರ್ಕಾರ ಇವತ್ತು ನಮಗೆ ಉತ್ತರ ಕೊಟ್ಟಿಲ್ಲ.